ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನಮ್ಮ ಜೊತೆಯಾಗಿರುವಂತಹ ಗಣ್ಯ ಅತಿಥಿಗಳನ್ನು ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮಂಗಳೂರು ದಕ್ಷಿಣ ವಿಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ಶ್ರೀಯುತ ಈಶ್ವರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರಪ್ರಥಮವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕರಾದಂತಹ ರೆವರೆಂಡ್ ಎಸ್ ಸಾಲಿನ್ ಸರ್ ಅವರು ನಮ್ಮ ಜೊತೆ ಇದ್ದೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಸಮನ್ವಯಾಧಿಕಾರಿಯಾದಂತಹ ಶ್ರೀಯುತ ಪ್ರಶಾಂತ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಜ್ಯೋತಿ ಮೇಡಮ್ ಅವರಿದ್ದಾರೆ, ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜೊತೆಗೆ KMK ಮಂಜನಾಡಿ ಸರ್, ಅನುದಾನಿತ ಪ್ರಾಥಮಿಕ ಶಾಲಾ ರಾಜ್ಯದ ಉಪಾಧ್ಯಕ್ಷರು, ಜೊತೆಗೆ ಜಿಲ್ಲಾಧ್ಯಕ್ಷರು, ಅವರು ವೇದಿಕೆಯಲ್ಲಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ MH ಮಲಾರ್, ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರು, ಇವರು ವೇದಿಕೆಯಲ್ಲಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಎಲ್ಲ CRPಗಳು BRPಗಳು ಕೂಡ ಇದ್ದೀರಿ. ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯನಿಯವರು ಬಂದಿದ್ದೀರಿ, ಸಹ ಶಿಕ್ಷಕರು ನಮ್ಮ ಜೊತೆ ಸೇರಿದ್ದೀರಿ. ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇರುವವರು ಶ್ರೀಮತಿ ಲಿಲ್ಲಿ ಪಾಯಸ್, ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಮೈಸೂರು ವಿಭಾಗದ ಸಂಚಾಲಕರಾಗಿದ್ದುಕೊಂಡು ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ತ್ಯಾಗಂ ಸರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದೆ. ದಯ ಪಾಲಿಸು ಈ ಬಾಳನು ಬೆಳಗಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಗಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯ ತಿಳಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು. ಆ ದೈವದಾಜ್ಞೆಗೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಗಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದ ಅಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ. ಪ್ರತಿಯೊಂದರಲ್ಲೂ ಅವನಾನತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗಭೂಮಿ, ತಂದಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಗಾಗಿಸು. ಹೇ ಶಾರದೆ. ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವಾಗಿ ಗಣ್ಯ ವ್ಯಕ್ತಿಗಳನ್ನು, ಅತಿಥಿಗಳನ್ನು ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ BM ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ
ಕಚೇರಿ ಮಂಗಳೂರು ದಕ್ಷಿಣ ವಲಯ ಹಾಗೂ BM ಪ್ರೌಢಶಾಲೆಯ ಸಹಯೋಗದಿಂದ ನಡೆಯುತ್ತಿರುವಂತಹ ಪ್ರತಿಭಾ ಕಾರಂಜಿ 2022ರ ಕಾರ್ಯಕ್ರಮಕ್ಕೆ ಬಂದಂಥ ಸರ್ವರನ್ನು ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಇಲ್ಲಿಯ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರುವಂತಹ HR ಈಶ್ವರ್ ಸರ್, ತಮಗೆ ನಮ್ಮ ವಿದ್ಯಾಸಂಸ್ಥೆ ಹಾಗೂ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತಗಳು ಸರ್. ಶ್ರೀಯುತ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ಸಹ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಅನಿತಾ ಅವರು ಹೂ ಮತ್ತು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಂತೇಳಿ ವಿನಂತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ಪ್ರತಿಯೊಂದು ವಿಷಯದಲ್ಲಿಯೂ ನಮ್ಮನ್ನು ಬೆಂಬಲಿಸುತ್ತಿರುವಂತಹ BM ಸಂಸ್ಥೆಯ ಸಂಚಾಲಕರಾಗಿರುವಂತಹ ರೆವರೆಂಡ್ SS ಸಾಲಿನ್ಸ್, ತಮಗೆ ಸಂಸ್ಥೆಯ ಪರವಾಗಿ, ಮಕ್ಕಳ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತಗಳು. ಶ್ರೀಯುತ ಸಂಚಾಲಕರಿಗೆ ನಮ್ಮ ಹಿರಿಯ ಶಿಕ್ಷಕಿಯಾದಂತಹ ಶ್ರೀಮತಿ ಜಾನೆಟ್ ಅವರು ಹೂ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ಬಹಳಷ್ಟು ಸಂತೋಷದ ವಿಷಯ, ಒಂದು 8 ತಿಂಗಳು ನಮ್ಮಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ಕೆಲಸವನ್ನು ನಿರ್ವಹಿಸಿ ಈಗ ಪ್ರಸ್ತುತ ಕ್ಷೇತ್ರ ಸಮನ್ವಯ ಅಧಿಕಾರಿಯಾಗಿ ತಮ್ಮ ಉತ್ತಮ ರೀತಿಯ ಕೆಲಸವನ್ನು ನಿರ್ವಹಿಸೋದ್ರ ಜೊತೆಗೆ ನಿನ್ನೆ ರಾತ್ರಿನೂ ಶಾಲೆಗೆ ಸಂದರ್ಶನವಿತ್ತು ನಮಗೆಲ್ಲ ರೀತಿಯಲ್ಲಿ ಸಹಕರಿಸಿದಂಥ ಡಾಕ್ಟರ್ ಪ್ರಶಾಂತ್ ಸರ್, ತಮಗೆ ನಮ್ಮ BM ಸಂಸ್ಥೆ ಹಾಗೂ ನೆರೆದಿರುವ ಎಲ್ಲ ಮಕ್ಕಳು ಹಾಗೂ ಶಿಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತಗಳು ಸರ್. ಪ್ರಾಥಮಿಕ ಶಾಲೆಯ ಹಿರಿಯ ಶಿಕ್ಷಕಿಯಾದಂತಹ ಆಲ್ಡಿನ್ ಮೇಡಮ್ ಅವರು ಹೂ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ರಾಜ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ನಮ್ಮ ಜೊತೆ ಇದ್ದುಕೊಂಡು ಕೈ ಜೋಡಿಸ್ತಿರುವಂತಹ KMK ಮಂಜುನಾಡಿ ಸರ್ ನಮ್ಮ ಜೊತೆ ಇದ್ದಾರೆ. ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತಗಳು ಸರ್. ಶ್ರೀಯುತ KMK ಮಂಜುನಾಡಿ ಸರ್ ಅವರಿಗೆ ಪ್ರಾಥಮಿಕ ಶಾಲೆಯ ಹಿರಿಯ ಶಿಕ್ಷಕಿಯಾದಂತಹ ರವಿಪ್ರಭಾ ಮೇಡಮ್ ಅವರು ಹೂ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾರೆ. ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿರುವಂತಹ ಹಾಗೂ ನಮ್ಮ ಜೊತೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಜೊತೆಯಲ್ಲೇ ಇರುವಂತಹ MH ಮಲಾರ್ ಸರ್ ನಮ್ಮ ಜೊತೆ ಇದ್ದಾರೆ. ತಮಗೂ ಶಿಕ್ಷಣ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತಗಳು ಸರ್. ಶ್ರೀಯುತ ಮಲಾರ್ ಸರ್ ಅವರಿಗೆ ಪ್ರಾಥಮಿಕ ಶಾಲೆಯ ಹಿರಿಯ ಶಿಕ್ಷಕಿ ಹೆರೋಸ್ ಮೇಡಮ್ ಅವರು ಹೂ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾರೆ. ನನ್ನ ಆತ್ಮೀಯ ಮಿತ್ರೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷೆ, ತಾಲೂಕು ಮಟ್ಟದ ಅಧ್ಯಕ್ಷೆ ಆಗಿರುವಂತಹ ಲಿಲ್ಲಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತಗಳು ಮೇಡಮ್. ಶ್ರೀಮತಿ ಲಿಲ್ಲಿ ಪಾಯಸ್ ಮೇಡಮ್ ಅವರಿಗೆ ಲಿಡ್ವಿನ್ ಮೇಡಮ್ ಅವರು ಹೂ ನೀಡಿ ಸ್ವಾಗತಿಸಬೇಕಂತ ವಿನಂತಿಸ್ತಾರೆ. ನಮ್ಮ ಜೊತೆಯಲ್ಲಿ ಯಾವಾಗದಿಂದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಪ್ರಾರಂಭವಾಗಿದೆಯಾ ಆಗದಿಂದ ನಮ್ಮ ಜೊತೆಯಲ್ಲಿ ಅನ್ನಪೂರ್ಣ ಮೇಡಮ್ ನಮ್ಮ ಜೊತೆ ಇದ್ದರು. ಅವರಿಗೆ ಪಕ್ಕನೆ ಬಂದಂಥ ಸ್ವಲ್ಪ ಅಸೌಖ್ಯದ ನಿಮಿತ್ತವಾಗಿ ಈಗ ಅವರ ಅನುಪಸ್ಥಿತಿಯಲ್ಲಿ ಶ್ರೀಮತಿ ಜ್ಯೋತಿ ಮೇಡಮ್ ಅವರು ECO ಆಗಿ ಚಾರ್ಜಲ್ಲಿದ್ದಾರೆ. ಎಲ್ಲ ನಮ್ಮ ಕಾರ್ಯಕ್ರಮದ ಜೊತೆಗೆ ನಮ್ಮ ಕೈ ಜೋಡಿಸಿದ್ದಾರೆ. ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತಗಳು ಮೇಡಮ್. ಶ್ರೀಮತಿ ಜ್ಯೋತಿ ಮೇಡಮ್ ಅವರಿಗೆ ನಮ್ಮ ಪ್ರಾಥಮಿಕ ಶಾಲೆಯ ಹಿರಿಯ ಶಿಕ್ಷಕಿ ಜಾಸ್ಮಿನ್ ಮೇಡಮ್ ಅವರು ಹೂ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ಎಲ್ಲ ಪ್ರೌಢಶಾಲಾ BRP ಶಿಕ್ಷಕರಿಗೆ ಹಾಗೂ ಪ್ರೌಢಶಾಲಾ ECOಗಳು ವಿಶ್ವನಾಥ್ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮತ್ತು ಅನ್ನಪೂರ್ಣ ಮೇಡಮನ್ನು ನಾನು ಪ್ರೀತಿಪೂರ್ವಕವಾಗಿ ಇಲ್ಲಿ ನೆನೆಸಲಿಕ್ಕೆ ಇಷ್ಟಪಡ್ತೇನೆ. BRP ಮೇಡಮ್ಗಳಾದಂತಹ
ಶ್ರೀಮತಿ ಸುಷ್ಮಾ ಮೇಡಮ್, ತಮಗೆ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತಗಳು ಮೇಡಮ್. ಸುಷ್ಮಾ ಮೇಡಮ್ ಅವರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕಿ ಭಾರತಿ ಮೇಡಮ್ ಅವರು ಹೂ ನೀಡಿ ಸ್ವಾಗತಿಸಬೇಕಂತೇಳಿ ವಿನಂತಿಸ್ತಾರೆ. ಪ್ರೌಢಶಾಲಾ BRP ಆಗಿರುವಂತಹ ತಾಸೀನ್ ಮೇಡಮ್ ಇದ್ದಾರೆ, ತಮಗೂ ಪ್ರೀತಿಪೂರ್ವಕವಾದ ಸ್ವಾಗತಗಳು ಮೇಡಮ್. ಶ್ರೀಮತಿ ವಿನೀತಾ ಮೇಡಮ್ ಅವರು ಹೂ ನೀಡಿ ಸ್ವಾಗತಿಸಬೇಕಂತೇಳಿ ವಿನಂತಿಸ್ತೇನೆ. ಪ್ರಾಥಮಿಕ ಶಾಲೆಯ BRP ಆಗಿರುವಂತಹ ಸವಿತಾ ಮೇಡಮ್ ಇದ್ದಾರೆ, ತಮಗೂ ಪ್ರೀತಿಪೂರ್ವಕವಾದ ಸ್ವಾಗತಗಳು ಮೇಡಮ್. ಸವಿತಾ ಮೇಡಮ್ ಅವರಿಗೆ ಸೌಮ್ಯ ಟೀಚರ್ ಹೂ ನೀಡಿ ಸ್ವಾಗತಿಸಬೇಕಂತೇಳಿ ವಿನಂತಿಸ್ತೇನೆ. ERT ಮೇಡಮ್ ಆಗಿರುವಂತಹ ಕಿಶೋರಿ ಮೇಡಮ್ ನಮ್ಮ ಜೊತೆ ಇದ್ದಾರೆ, ತಮಗೂ ಪ್ರೀತಿಯ ಸ್ವಾಗತಗಳು ಮೇಡಮ್. ಕಿಶೋರಿ ಮೇಡಮ್ ಅವರಿಗೆ ಮಲ್ಲಿಕಾ ಟೀಚರ್ ಅವರು ಹೂ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತೇನೆ. ನಮ್ಮ ಪ್ರತಿಯೊಂದು ಕೆಲಸಕ್ಕೂ ನಮ್ಮ ಜೊತೆ ಇದ್ದು ಬೆಂಬಲಿಸುವಂತಹ ನಮ್ಮ CRP ಆಗಿರುವಂತಹ ಮೋಹನ್ ಸರ್ ನಮ್ಮ ಜೊತೆ ಇದ್ದಾರೆ, ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತಗಳು ಸರ್. ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ನಳಿನಿ ಮೇಡಮ್ ಇದ್ದಾರೆ, ತಮಗೂ ಪ್ರೀತಿಪೂರ್ವಕವಾದ ಸ್ವಾಗತಗಳು ಮೇಡಮ್. ಎಲ್ಲ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಇದ್ದಾರೆ, ರಾಜೇಶ್ವರಿ ಮೇಡಮ್, ಇಮ್ತಿಯಾಜ್ ಸರ್, ಗುರುಮೂರ್ತಿ ಸರ್, ಆಶಾ ಮೇಡಮ್, ತಾವೆಲ್ಲರೂ ದಯವಿಟ್ಟು ಎದ್ದು ನಿಂತರೆ ಒಂದು ಹೂ ಮತ್ತೆ ಒಂದು ಕಿರು ಕಾಣಿಕೆಯನ್ನು ನೀಡಲಿಕ್ಕೆ ನಾವು ಇಷ್ಟಪಡ್ತೀವಿ. ಇದ್ದಲ್ಲೇ ಟೀಚರ್ಸ್ ಬರ್ತಾರೆ. CRPಗಳಾದಂಥ ಹರೀಶ್ ಸರ್, ಗೀತಾ ಮೇಡಮ್, ರೆಹನಾ ಮೇಡಮ್, ಸ್ಯಾಂಡ್ರಾ ಮೇಡಮ್ ಇದ್ದಾರೆ, ದಯವಿಟ್ಟು ಹರೀಶ್ ಸರ್ ಹೇಳಿದೆ ಇಲ್ಲಿ ಅತಿಥಿ ಅಭ್ಯಾಗತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯನವರಿಗೂ ಕೂಡ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮೊದಲನೇದಾಗಿ ಉದ್ಘಾಟನೆ ದೀಪವನ್ನು ಪ್ರಜ್ವಲಿಸಿ ಉದ್ಘಾಟಿಸಲಿಕ್ಕಿದ್ದಾರೆ ನಮ್ಮ BM ಪ್ರೌಢಶಾಲೆಯ ಸಂಚಾಲಕರು, ಜೊತೆಗೆಲ್ಲ ಅತಿಥಿಗಳು ದೀಪವನ್ನು ಬೆಳಗಿಸಿ ಉದ್ಘಾಟಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಮಂಗಳೂರು
ದಕ್ಷಿಣ ಕ್ಷೇತ್ರದ ನೂತನವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಪ್ರಥಮ ಬಾರಿಗೆ ನಮ್ಮ ಶಾಲೆಗೆ ಭೇಟಿ ನೀಡ್ತಾ ಇರುವಂತಹ ಶ್ರೀಯುತ ಈಶ್ವರ್ ಸರ್ ಅವರಿಗೆ ವಿಶೇಷವಾಗಿ ಸ್ವಾಗತ ಮಾಡಲಿಕ್ಕಿದ್ದೇವೆ. ನಾವು ಶ್ರೀಯುತರಿಗೆ ಶಾಲು ಹೊದಿಸಿ ಹಾರ ಹಾಕಿ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತೇಳಿ ಸಂಚಾಲಕರಲ್ಲಿ ಮಲಾರ್ ಸರ್ ಹಾಗೆ ಮುಖ್ಯೋಪಾಧ್ಯಾಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ BO ಕಚೇರಿಯ ಸಮನ್ವಯಾಧಿಕಾರಿಯಾದಂತಹ ಶ್ರೀಯುತ ಡಾಕ್ಟರ್ ಪ್ರಶಾಂತ್ ಸರ್ ಅವರಿಂದ ಪ್ರಾಸ್ತಾವಿಕ ಮಾತುಗಳು. ಎಲ್ಲ ಅತಿಥಿಗಳೇ, ಗಣ್ಯರೇ ಹಾಗೂ ಸಹೋದ್ಯೋಗಿ ಬಂಧುಗಳೇ, ಪ್ರಾಸ್ತಾವಿಕವಾಗಿ ಅಲ್ಲ, ನಾನು 10 ನಿಮಿಷ ಅಥವಾ 5 ನಿಮಿಷದ ಒಳಗಡೆ ನಿನ್ನೆ ನಾನೊಂದು ಶಾಲೆಗೆ ಇಲ್ಲಿಗೆ ಬಂದಿದ್ದೆ ಸಂಜೆ ರಾತ್ರಿ. ಆ ಸಮಯದಲ್ಲಿ ಆದಂಥ ಮಾತುಕತೆಯ ಬಗ್ಗೆ ನಿಮ್ಮ ಜೊತೆಗೆ ಆ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಇಚ್ಛಿಸ್ತೇನೆ. ನಾನು ಜಯವಂತಿ ಸೋನ್ಸ್ ಮೇಡಮ್ ರಾತ್ರಿ ಇದ್ರಿಲ್ಲಿ ಅಂತ ಗೊತ್ತಾಯಿತು, ಬಂದಿದ್ದೆ, ನೋಡಲಿಕ್ಕೆ ಬಂದಿದ್ದೆ. ನಾನು ಬಂದದ್ದೇ ಇಷ್ಟೇ ಕಾರಣ, ನಾನಿರುವ ಅವಧಿಯಲ್ಲಿ ಆ ಜವಾಬ್ದಾರಿಯನ್ನು ಅವರಿಗೆ ವಹಿಸಿದಂಥದ್ದು, ಪ್ರತಿಭಾ ಕಾರಂಜಿಯ ಜವಾಬ್ದಾರಿಯನ್ನು. ಅದ್ರ ನಂತರ ಯಾವುದೇ ರೀತಿಯ ಸಹಾಯ ಮಾಡಲಿಕ್ಕೂ ಸಾಧ್ಯ ಆಗಿರಲಿಲ್ಲ. ಕನಿಷ್ಠ ಆ ಹೊತ್ತಿಗೆ ಬಂದು ಒಂದಷ್ಟು ಅವರ ಕಷ್ಟಗಳನ್ನು ಕೇಳಿ ಹೋಗುವ ಅನ್ನುವಂಥ ಉದ್ದೇಶಕ್ಕೆ ಮಾತ್ರ ಬಂದಂಥದ್ದು. ಆಗ ಒಂದೆರಡು ಮಾತು ಹೇಳಿದರೆ ಏನೋದೊಂದು ಮೂರಲ್ ಸಪೋರ್ಟ್ ಆಗಬಹುದು ಅನ್ನುವಂಥ ದೃಷ್ಟಿಯಿಂದ ಬಂದ ತಕ್ಷಣ ನಾನು ಕೇಳಿದ್ದೆ ಅವ್ರ ಹತ್ರ, ಮೇಡಮ್ ತುಂಬ ಕಷ್ಟ ಆಯ್ತಲ್ಲ ಹೇಳಿ. ಅವರ ಎಕ್ಸ್ಪ್ರೆಷನ್ ನನಗೆ ತುಂಬ ಖುಷಿ ಕೊಟ್ಟಂಥದ್ದು. ಇದ್ದಾರೆ ಜಯಲಲಿತಾ ಮೇಡಮ್ ಇದ್ರೆ ಒಮ್ಮೆ ಆ ಎಕ್ಸ್ಪ್ರೆಷನ್ ಮಾಡಿ ತೋರಿಸಿದ್ರೆ ತುಂಬ ಚೆಂದ ಆಗ್ತಿತ್ತು. ಇಲ್ಲೇ ಇದ್ದಾರೆ. ಖುಷಿ ಸರ್ ಹೇಳಿ, ಒಂದು ಎಕ್ಸ್ಪ್ರೆಷನ್ ಇತ್ತದು. ಇದು ಸರ್ ನಮಗೆ ಖುಷಿ ಇರುವಂಥದ್ದು. ಎಲ್ಲರೂ ಆಲೋಚನೆ ಮಾಡಬೇಕಾದಂಥದ್ದು. ಅಷ್ಟೆಲ್ಲ ಜವಾಬ್ದಾರಿಗಳು, 1,500 ಹತ್ರ ಮಕ್ಕಳು ಬರ್ತಾರೆ, ವ್ಯವಸ್ಥೆ ಆಗಬೇಕು. ನಾನು ಬರುವಾಗ ನೀರುಳ್ಳಿ ಸಿಪ್ಪೆ ತೆಗಿಲಿಕ್ಕೆ 2 ಮಕ್ಕಳ ಜೊತೆಗೆ ಅವರು ಕೂತಿದ್ದಾರೆ, ನೀರುಳ್ಳಿ ಸಿಪ್ಪೆ ತೆಗಿತಾ ಇದ್ದಾರೆ. ಒಂದಾದ್ರೂ ನೆಗೆಟಿವ್ ಸಿಗ್ಬೇಕನ್ನುವಂಥ ಉದ್ದೇಶದಿಂದ ಮತ್ತೆ ಕೇಳಿದೆ, ಮೇಡಮ್ ಹಣ ತುಂಬ ಖರ್ಚಾಯ್ತಲ್ಲ ಹೇಳಿ. ಹಣ ಇಲ್ಲ ಸರ್, ಹಣ ಎಲ್ಲ ವ್ಯವಸ್ಥೆ ಆಗಿದೆ ಸರ್, ಎಲ್ಲ ವ್ಯವಸ್ಥೆ ಆಗಲಿಲ್ಲ ನನಗೂ ಗೊತ್ತು. ಆದರೂ ಮತ್ತೆ ಶಾಲೆಯವರನ್ನು ಸಹಾಯ ಮಾಡಿದ್ದಾರೆ, ಎಲ್ಲ ಶಾಲೆಯವರು ಬಂದು ಕೇಳಿ ಹೋಗಿದ್ದಾರೆ ಸರ್, ಏನು ಬೇಕು ಹೇಳಬೇಕು ಹೇಳಿದ್ದಾರೆ. ಇವರ ಹೆಸರು ಬಂತು, KMK ಮಂಜಾಡಿ ಸರ್, ಮಲಾರ್ ಸರ್, ಹತ್ತಿರದ ಎಲ್ಲ ಶಾಲೆಯವರ ಹೆಸರು ಬಂತು. ಎಲ್ಲರೂ ಬಂದಿದ್ದಾರೆ ಸರ್, ಏನು ಸಹಾಯ ಬೇಕು ಹೇಳಿ ಕೇಳಿದ್ದಾರೆ ಹೇಳಿ. ಮಕ್ಕಳನ್ನು ನೀವು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಅಲ್ಲ ಮೇಡಮ್. 25 ಮಕ್ಕಳು ನನ್ನ ಜೊತೆಗೆ ರಾತ್ರಿ ಸಹ ನಿಲ್ತಾರೆ ಸರ್, ರಾತ್ರಿ ಇದ್ದಾರೆ. ಇವತ್ತು ರಾತ್ರಿ ನನ್ನ ಹಳೆಯ ವಿದ್ಯಾರ್ಥಿಗಳೆಲ್ಲ ಬಂದು ಏನು ಸಹಾಯ ಬೇಕಿಲ್ಲ. ಹಳೆತಲ್ಲ ಮೇಡಮ್, ಅದು ಹಿರಿಯ ವಿದ್ಯಾರ್ಥಿಗಳು, ಅದು ಹೇಗೆ ಹಳೆತಾಗ್ತದೆ ಗೊತ್ತಿಲ್ಲ, ಅಂತ ಮೌಲ್ಯ ಇರುವಂಥ ವಿದ್ಯಾರ್ಥಿಗಳು. ಒಂದು 10-12 ಪ್ರಶ್ನೆ ಕೇಳಿದೆ, ಒಂದು ನೆಗೆಟಿವ್ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಂದ. ಇಡೀ ಪರಿಸರಕ್ಕೆ ಒಂದು ಸುತ್ತು ಹಾಕಿ ಆ ಕತ್ತಲೆಯಲ್ಲಿ ಎಲ್ಲವನ್ನ, ಶಾಮಿಯಾನದ ವ್ಯವಸ್ಥೆ ಹೇಗೆ ಆಗಿದೆ ಎಲ್ಲವನ್ನ ತೋರಿಸಿದ್ರು. ಅಲ್ಲಿರುವಂತಹ ಉತ್ಸಾಹ, ಆ ಎಂಥೂಸಿಯಾಸಮ್ ನಿಜಕ್ಕೂ ನಮ್ಮೆಲ್ಲರಿಗೂ ಆಶ್ಚರ್ಯ ಹುಟ್ಟಿಸುವಂಥದ್ದು. ನಾನೇ ಲಾಸ್ಟ್ಗೆ ಜೋರಾಗಿ ಕೈ ಚಪ್ಪಾಳೆ ಕೊಡ್ಬೇಕು ಹೇಳಿ ನೆನೆಸಿದ್ದೆ. ಈಗ ಕೊಟ್ಟಂತ ಸಾಕಾಗ್ಲಿಕ್ಕಿಲ್ಲ, ಅದು ಖಂಡಿತ ನಮಗೆ ಕೊಡ್ಲೇಬೇಕು ಅವರಿಗೆ. ಅಂತ ಒಂದು ವಿಷಯ ಹೇಳಿದ್ರೆ, ಜವಾಬ್ದಾರಿಯನ್ನ ಕೊಟ್ಟಂತದ್ದನ್ನು ಹೇಗೋ ಒಂದು ನಿಭಾಯಿಸುವಂತ ಸಾಮರ್ಥ್ಯ ಎಲ್ಲರಲ್ಲೂ ಇರ್ತದೆ. ಆದ್ರೆ ಎಲ್ಲದನ್ನು ಧನಾತ್ಮಕವಾಗಿ ತಕೊಂಡು ಇದನ್ನೊಂದು ಸಂಭ್ರಮದ ರೀತಿಯಲ್ಲಿ ಸಂಭ್ರಮಿಸುವಂಥದ್ದು ಇಂಥವರಿಗೆ ಮಾತ್ರ ಸಾಧ್ಯ ಆಗುವಂಥದ್ದು. ಅದಕ್ಕಾಗಿ ನಾನು ಹೇಳುವಂಥದ್ದು, ಜೀವನವನ್ನು ಹೇಗೆ ಆಹ್ಲಾದಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಜಯವಂತಿ ಮೇಡಮ್ ಹತ್ರ ಸಾಕಷ್ಟು ನಿದರ್ಶನಗಳುಂಟು, ಮೌಲ್ಯಗಳುಂಟು. ಎಲ್ಲ ಮಕ್ಕಳನ್ನು ಇಟ್ಕೊಂಡಿದ್ದಾರೆ, ಪರಿಸರದವರನ್ನ, ಸಂಚಾಲಕರ ಬಗ್ಗೆ. ಅದೊಂದು ಯಾವಾಗಲೂ ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡುವಾಗ ಆಡಳಿತ ಮಂಡಳಿಯವರು ಸ್ವಲ್ಪ ನಿಗಾ ವಹಿಸ್ತಾರೆ. ಎಷ್ಟು ಸಮಸ್ಯೆ ಆಗ್ತದೆ ಅನ್ನೋದ್ರ ಬಗ್ಗೆ ಅವರಿಂದ ಸರಿಯಾದಂತಹ ಮಾಹಿತಿ ಸಿಗುವಂಥದ್ದು. ಅವರ ಬಗ್ಗೆ ಕೇಳಿದೆ ನಾನು, ಸರ್ ನನಗೆ ಮೊದಲು ಧೈರ್ಯ ಕೊಟ್ಟದ್ದು ನಮ್ಮ ಸಂಚಾಲಕರು. ಹಣಕ್ಕೆ ಏನೋ ಕಡಿಮೆ ಆದರೆ ಟೀಚರ್ಸ್ನ ಸ್ಯಾಲ್ರಿಗೆ ಇಟ್ಟಂತ ಸ್ವಲ್ಪ ಹಣ ಉಂಟು, ಅದನ್ನು ಹೊಂದಾಣಿಕೆ ಮಾಡಿ ನಾನು ಕೊಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಂಥದ್ದು ಸಂಚಾಲಕರು. ಅದು ನನಗೆ ಧೈರ್ಯ ಕೊಟ್ಟಂಥದ್ದು ಹೇಳಿ. ಇಂಥ ಎಲ್ಲ ಧನಾತ್ಮಕ ಅಂಶಗಳನ್ನು ಇಟ್ಟುಕೊಂಡು ಇಂಥ ಕಾರ್ಯಕ್ರಮ ಆಯೋಜಿಸುವಂಥದ್ದು. ಪ್ರತಿಭೆಗಳಿಗೆ ಬೇರೆ ಬೇರೆ ವೇದಿಕೆ ಸಿಗ್ಬೋದು ವಿದ್ಯಾರ್ಥಿಗಳಿಗೆ ಈ ದಿನಗಳಲ್ಲಿ. ಆದರೆ ಇಂತಹ ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸುಪ್ತ ಮನಸ್ಸು ಇದನ್ನು ಗಮನಿಸ್ತಾ ಇರಬಹುದು ಅಂತ ನಾನು ಭಾವಿಸ್ತೇನೆ. ಗಮನಿಸದೇ ಇದ್ದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ಮೌಲ್ಯಗಳು ಅವರ ಕಡೆಗೆ ಹೋಗಬೇಕು.
ಪ್ರತಿಭೆಗಳಿಗೆ ಅವಕಾಶ, ಪ್ರದರ್ಶನಕ್ಕೆ ಮಾತ್ರ ಅವಕಾಶಕ್ಕೆ ಸೀಮಿತವಾಗಿರೋದು ಪ್ರತಿಭಾ ಕಾರಂಜಿ. ಇಂಥ ಎಲ್ಲ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಜಾಗೃತಗೊಳಿಸಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಲಿ ಅಂತ ಆಶಿಸ್ತಾ ಎಲ್ಲ ಶಿಕ್ಷಕ ವೃಂದದವರನ್ನ ಇದ್ದೇವೆ. ವ್ಯವಸ್ಥೆಯಲ್ಲಿ ಒಂದಷ್ಟು ಲೋಪ ಖಂಡಿತ ಇದ್ದೇ ಇರಬಹುದು, ಎಲ್ಲರಿಗೂ ತೃಪ್ತಿಕರವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿದ್ಯಾರ್ಥಿಗಳ ಎದುರಿಗೆ ಎಷ್ಟು ಧನಾತ್ಮಕ ಅಂಶಗಳನ್ನು ನಾವು ಗಮನಿಸ್ತೇವೆ, ಅವೆಲ್ಲವನ್ನು ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಂಡು ಅವರಲ್ಲೂ ಅಂತಹ ಧನಾತ್ಮಕ ಅಂಶಗಳನ್ನೇ ಗುರುತಿಸುವಂತಹ ಮನೋವೃತ್ತಿಯನ್ನ ನಾವು ಬೆಳೆಸಬೇಕು ಅಂತ ಹೇಳ್ತಾ, ಅದನ್ನು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನೆಗೆಟಿವ್ಸ್, ಲೋಪದೋಷಗಳು ವ್ಯವಸ್ಥೆಯಲ್ಲಿ ಇದ್ದೇ ಇರ್ತದೆ. ಅದನ್ನ ವಿದ್ಯಾರ್ಥಿಗಳ ಜೊತೆಗೆ ನಾವು ಕೂತ್ಕೊಂಡು ಚರ್ಚಿಸುವಂತಹದ್ದು ಆಗಲೇಬಾರ್ದು. ಏನು ಒಳ್ಳೆಯ ವ್ಯವಸ್ಥೆಗಳಾಗಿದೆ, ಸಾಂಬಾರಿಗೆ ಉಪ್ಪು ಕಡಿಮೆ ಆಗಿರ್ಬೋದು, ಇಡ್ಲಿಗೆ ಏನೋ ಆಗಿರ್ಬೋದು, ಆದರೆ ಅವರು ಕೊಡುವಂತಹ ರೀತಿಯನ್ನ ನಾವೆಲ್ಲರೂ ಗಮನಿಸಬೇಕು. ಅಷ್ಟು ಪ್ರೀತಿಯಿಂದ ಅತಿಥಿಗಳು ಬಂದವರನ್ನ ಕೂತ್ಕೊಳಿಸಿಕೊಂಡು ಕೊಡುವಂಥದ್ದು, ಅದೆಲ್ಲವೂ ವಿಶೇಷತೆ. ಅದೆಲ್ಲವನ್ನು ವಿದ್ಯಾರ್ಥಿಗಳು ಗಮನಿಸುವ ಹಾಗೆ ಆಗಲಿ ಅಂತ ಆಶಿಸ್ತಾ, ಮುಂದಿನ ಜನಾಂಗವು ಇಂತಹ ಆದರ್ಶ ಮೌಲ್ಯಗಳನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಇಂತಹ ಕಾರ್ಯಕ್ರಮಗಳು ದಾರಿದೀಪವಾಗಲಿ ಎಂದು ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಮತ್ತಷ್ಟು ವಿಶೇಷತೆಗಳುಂಟು. ಒಂದಷ್ಟು ಶಿಕ್ಷಕರು ಈ ಕಾರ್ಯಕ್ರಮಕ್ಕೆ ಬರುವಂತಹ ಪೂರ್ವದಲ್ಲಿ ಮಾಡಿದಂತಹ ತಯಾರಿಯ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ. ಅದು ರಸಪ್ರಶ್ನೆ ಆಗಿರ್ಬೋದು, ಕ್ವಿಜ್ ಆಗಿರ್ಬೋದು, ಬೇರೆ ಬೇರೆ ಸ್ಪರ್ಧೆಗಳಿಗೆ, ಕ್ವಿಜ್ 2 ರಸಪ್ರಶ್ನೆ ಒಂದೇ, ಬೇರೆ ಬೇರೆ ಸ್ಪರ್ಧೆಗಳಿಗೆ ಮಾಡಿಕೊಂಡು ಬಂದಂತಹ ತಯಾರಿಯನ್ನು ನಾನು ಗಮನಿಸಿದ್ದೇನೆ. ಅವರ ಹೆಸರನ್ನು ಹೇಳಿ ನಾನು ಮುಜುಗರ ಮಾಡಲಿಕ್ಕೆ ಹೋಗುವುದಿಲ್ಲ. ಅಂತಹ ವಿಶೇಷವಾದಂತಹ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಅವೆಲ್ಲವೂ ಸಮೇತ ವಿಶೇಷತೆ. ಎಲ್ಲರಿಗೂ ಅದು ಆದರ್ಶವಾಗಲಿ ಅಂತ ಆಶಿಸ್ತಾ ಶುಭವನ್ನು ಹಾರೈಸ್ತಿದ್ದೇನೆ. ಧನ್ಯವಾದಗಳು. ಪ್ರಶಂಸೆಯ ನುಡಿಗಳನ್ನು ಹೇಳಿದಂತಹ, ಜೊತೆಗೆ ಬಂದಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಶುಭಾಶಯವನ್ನು ಕೋರಿದಂತಹ ಶ್ರೀಯುತ ಪ್ರಶಾಂತ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವಾಗಿ ಇಂದಿನ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀಯುತ ರೆವರೆಂಡ್ ಎಸ್ ಸಾಲಿನ್ ಸರ್ ಇವರು ಒಂದೆರಡು ಮಾತುಗಳನ್ನಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. BO ಕ್ಷೇತ್ರಾಧಿಕಾರಿಗಳಾದಂಥ ಶ್ರೀಯುತ ಈಶ್ವರವರೇ ಹಾಗೂ ವೇದಿಕೆಯ ಎಲ್ಲ ಗಣ್ಯರೇ, ನಿಮಗೆಲ್ಲ ನಾನು ನಮ್ಮ ಶಾಲೆಯ ಪರವಾಗಿ ಮತ್ತೊಮ್ಮೆ ಸ್ವಾಗತ ಬಯಸ್ತೇನೆ. ಒಂದು ಹಬ್ಬದ ವಾತಾವರಣದಲ್ಲಿ ಕಂಡು ಬರ್ತಾ ಇದೆ, ಭಾಳ ಸಂತೋಷ. ಈ ವರ್ಷ ಉಳ್ಳಾಲ ಈ ಹೋಬಳಿಯ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ನಮ್ಮ ಶಾಲೆ ನಡೆಯುವಂಥ ಭಾಳ ಸಂತೋಷ ವಿಷಯ. ಅದರ ಸಿದ್ಧತೆಗಾಗಿ ನಮ್ಮ HM ಜಯವಂತ್ ಸೋನ್ಸ್ ಅವರು ಎಷ್ಟು ಪ್ರಯಾಸಪಟ್ಟಿದ್ದಾರೆ ಎಂಬುದಾಗಿ ಈಗಾಗಲೇ ಡಾಕ್ಟರ್ ಪ್ರಶಾಂತ್ ಸರ್ ಹೇಳಿದರು. ಅವರ ಜೊತೆ ಎಲ್ಲ ಶಿಕ್ಷಕರು ಕೂಡ ಕೈ ಜೋಡಿಸಿದ್ದಾರೆ. ಮಾತ್ರವಲ್ಲದೆ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ನಳಿನಿ ಮೇಡಮ್ನವರು ಮತ್ತು ಅವರ ಸಹೋದ್ಯೋಗಿಗಳು ಕೂಡ ಕೈ ಜೋಡಿಸಿದ್ದಾರೆ. ಇದರಿಂದಾಗಿ ಈ ಕಾರ್ಯಕ್ರಮವನ್ನು ನಾವು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ನೀವೆಲ್ಲರೂ ಬಂದಿರುವಂಥ ಭಾಳ ಸಂತೋಷ ವಿಷಯ. ಮತ್ತು ಪ್ರಥಮವಾಗಿ ನಮ್ಮ BO ಪ್ರಥಮವಾಗಿ ಈ ಶಾಲೆಗೆ ಬರ್ತಾ ಇದ್ದಾರೆ ಇವತ್ತು, ಅವರಿಗೂ ನಾನು ಪ್ರತ್ಯೇಕವಾದ ಒಂದನ್ನು ತಿಳಿಸ್ತೇನೆ. ಮತ್ತು ಇಂದಿನ ಈ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆಯಲಿ, ಭಾಗವಹಿಸೆಲ್ಲ ವಿದ್ಯಾರ್ಥಿಗಳ ಪ್ರತಿಭೆಗಳು ಹೊರಬರುವುದಕ್ಕೆ ಇದೊಂದು ವೇದಿಕೆ ಆಗಲಿ ಎಂಬುದಾಗಿ ಹಾರೈಸಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಶುಭವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಈಗ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಅಧಿಕಾರಿಯವರಾದಂತಹ ಶ್ರೀಯುತ ಈಶ್ವರ್ ಸರ್ ಅವರು ಅಧ್ಯಕ್ಷೀಯ ಮಾತುಗಳನ್ನಾಡಬೇಕಂತೇಳಿ ವಿನಂತಿಸ್ತಾ ಇದ್ದಾರೆ. ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಒಂಥರ ನೇರವಾಗಿ ಹೇಳಬೇಕು ಅಂತಂದರೆ ಹಬ್ಬದ ವಾತಾವರಣದಲ್ಲಿ ನಡೀತಾ ಇದೆ. ಈ ಹಬ್ಬದ ವಾತಾವರಣದಲ್ಲಿ ಕಾರ್ಯಕ್ರಮ ನಡೀಬೇಕು ಅಂತಂದರೆ ಅದರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅನ್ನೋದು ನೀವುಗಳು ಯೋಚನೆ ಮಾಡಬೇಕಾಗಿದೆ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ನಮ್ಮ ಜಯವಂತಿ ಮೇಡಮ್ರವರು ತುಂಬಾ 15 ದಿನದಿಂದಲೂ ಕೂಡ ಶ್ರಮವನ್ನು ಹಾಕಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಇಲ್ಲಿ ಎಲ್ಲ ಏನು ವಿವಿಧ ಶಾಲೆಗಳಿಂದ ಆಗಮಿಸಿದಿರಿ ಶಿಕ್ಷಕ ಬಂಧುಗಳು, ತಾವು ದಯಮಾಡಿ ಮಕ್ಕಳಲ್ಲಿ ಅಡಗಿರುವಂಥ ಪ್ರತಿಭೆ ಏನನ್ನ ಅದನ್ನು ಚಿಕ್ಕ ವಯಸ್ಸಿನಿಂದಲೇ ತಾವು ದಯಮಾಡಿ ಗುರುತಿಸ್ತಾ ಇದ್ದೀರಾ, ಇನ್ನೂ ಗುರುತಿಸಬೇಕು. ಮಕ್ಕಳು ಕೇವಲ ಓದುವುದಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ನನ್ನ ಪ್ರಕಾರ ಕೇವಲ ಓದುವುದಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು. ಆ ಮಗು, ಯಾವುದೇ ಒಂದು ಮಗು ಇದೆ ಅಂತ ಹೇಳಿದರೆ ಆ ಮಗು ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಿರಬೇಕು. ಸರ್ವತೋಮುಖ ಅಂತಂತಂದರೆ ಅವನು ಹಾಡು ಹೇಳ್ಬೋದು, ಪೇಂಟಿಂಗ್ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಮರ ಹತ್ಬೋದು, ಒಂದು ಮಣ್ಣಿನ ವಿಗ್ರಹ ಮಾಡ್ಬೋದು. ಅವನಲ್ಲಿ ಏನು ಅಡಗಿದೆ ಆ ಪ್ರತಿಭೆಯನ್ನು ನೀವುಗಳು ಮೊದಲು ಹೊರಸೆಳೆಯುವಂಥ ಕೆಲಸವನ್ನು ಮಾಡಬೇಕು.
ಆ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಆ ಮಗುವಿನಲ್ಲಿರುವಂಥ ಪ್ರತಿಭೆ ಇನ್ನೂ ದೊಡ್ಡ ಹೆಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ದಯಮಾಡಿ ಆ ಮಗುವಿನಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ ಮೊದಲನೇದಾಗಿ. ಎರಡನೇದಾಗಿ ಮಕ್ಕಳುಗಳು ಅಷ್ಟೇ, ಮಕ್ಕಳಲ್ಲಿ ಗೆಲುವು ಸಾಧಿಸುವುದು ಅಥವಾ ಸೋಲುವುದು ಎರಡನೇ ವಿಷಯ. ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸುವಂತೆ ಮಾಡಬೇಕು. ನಾವು ಮಕ್ಕಳು ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೆ ಅಂತಂದರೆ ಅವರನ್ನು ನೀವು ಪ್ರೋತ್ಸಾಹಿಸಬೇಕು. ಒಬ್ಬ ವಿದ್ಯಾರ್ಥಿ ಅವನಿಗೆ ಹಾಡು ಹೇಳಲಿಕ್ಕೆ ಬರೋದಿಲ್ಲ ಅಂತ ಅಂದರೆ ನಾವು ಏನು ಮಾಡಬೇಕು, ಅವ್ನು ಹಾಡು ಹೇಳಲಿಕ್ಕೆ ಬರೋದಿಲ್ಲ ಅಂತ ನಾವು ಹೇಳ್ಬಾರ್ದು. ತುಂಬ ಚೆನ್ನಾಗಿ ಹಾಡು ಹೇಳಿದ್ದೀಯಾ. ಒಂದು ಹಾಡನ್ನು ಹೇಳಲಿಕ್ಕೆ ಆ ಮಗುವಿಗೆ ಬರೋದಿಲ್ಲ ಅಂತ ಅಂದರೆ ನಾವು ಏನು ಮಾಡಬೇಕು ಅಂದರೆ ಅತಿ ಮುಖ್ಯವಾಗಿ ಸರ್, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಮ್ಯಾನೇಜರ್ ಮೇಡಮ್ರಾದಂಥ ಪೂರ್ಣಿಮಾ ಮೇಡಮ್ರವರು ಆಸೀನರಾಗಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ, ಇಲಾಖೆಯ ಪರವಾಗಿ ಮತ್ತು ನಮ್ಮ BM ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರೋಟರಿ ಕ್ಲಬ್ಬಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ನಮ್ಮ ರಾಜಗೋಪಾಲ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ನಾವು ಕೋರ್ತಾ ಇದ್ವಿ. ಹಾಗಾಗಿ ಸಹೋದ್ಯೋಗಿ ಬಂಧುಗಳೇ, ನಾವು ಮಕ್ಕಳಲ್ಲಿ ಒಂದು ಸಣ್ಣದಾಗಿ ಅವನು ಆಡಲಿಕ್ಕೆ ಬರ್ತದೆ ಅಂತಂದ್ರೂ ಕೂಡ ನಾವೇನು ಮಾಡಬೇಕಾಗಿದೆ, ತುಂಬ ಚೆನ್ನಾಗಿ ಹೇಳಿದೆಯಾ, ಫೈನ್, ಕೀಪ್ ಇಟ್ ಅಪ್, ಇನ್ನೂ ಇಂಪ್ರೂವ್ ಮಾಡ್ಕೋ ಅಂತ ನಾವು ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡಬೇಕು. ಒಂದು ಚಿತ್ರ ಬರೆಯುವಾಗಲೂ ಅಷ್ಟೇ, ಒಂದು ಸಣ್ಣದನ್ನು ನಾವು ಪ್ರೋತ್ಸಾಹಿಸಬೇಕು. ಚೆನ್ನಾಗಿ ಮಾಡಿದ್ಯಾ, ವೆರಿ ಗುಡ್, ಚೆನ್ನಾಗಿ ಮಾಡಿದ್ದೀವಿ, ಕಂಟಿನ್ಯೂ ಮಾಡು ಅಂತಂತ ಹೇಳಿ ನಾವು ನಿರಂತರ ಅಭ್ಯಾಸವನ್ನು ಮಾಡಲಿಕ್ಕೆ ನೀವುಗಳೆಲ್ಲ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಎಲ್ಲರೂ ದೂರದ ಊರುಗಳಿಂದ ಈ ಒಂದು ತೀರ್ಪನ್ನು ನೀಡಲಿಕ್ಕೆ ಬಂದಿದ್ದೀರಿ. ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣಿ, ಯಾವುದೇ ಇದು ಬೇಡ, ತಾರತಮ್ಯ ಬೇಡ. ಶಾಲೆಯಲ್ಲಿ ಓದುತ್ತಿರುವಂಥ ಎಲ್ಲ ಮಕ್ಕಳು ಕೂಡ ನಮ್ಮ ಮಕ್ಕಳೇ. ಅನಿವಾರ್ಯ ಕಾರಣಗಳಿಂದ ಬೇರೆ ಬೇರೆ ಶಾಲೆಗಳಲ್ಲಿ ಅವರು ಇರುವುದನ್ನು ನಾವು ಕಾಣ್ತೀವಿ. ಹಾಗಾಗಿ ನೀವೆಲ್ಲ ಇರುವುದು ಮಕ್ಕಳ ಶ್ರೇಯಸ್ಸನ್ನು ನಾವು ಉತ್ತಮಪಡಿಸಲಿಕ್ಕೆ ನೀವು ಇರೋದು. ಹಾಗಾಗಿ ದಯಮಾಡಿ ನೀವುಗಳೆಲ್ಲ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ನೀವೆಲ್ಲ ಶ್ರಮಿಸೋಣ ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಶುಭಾಶಯವನ್ನು ಕೋರಿದಂತಹ ಶ್ರೀಯುತ BO ಸರ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯನ್ನು ಅಲಂಕರಿಸಿರುವಂತಹ BO ಆಫೀಸಿನ ಮ್ಯಾನೇಜರ್ ಆದಂತಹ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀಮತಿ ಜಯಂತಿ ಮೇಡಮ್ ಅವರು ನಮ್ಮ ಮುಖ್ಯೋಪಾಧ್ಯಾಯನವರು ಹೂ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ರಾಜಗೋಪಾಲ್ ರೈ ಇವರು ದಕ್ಷಿಣ ಕನ್ನಡ ಕ್ಯಾಟರಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತ ರಾಜಗೋಪಾಲ್ ಸರ್ ಅವರಿಗೆ ನಮ್ಮ ಶ್ರೀಮತಿ ವಯಲೆಟ್ ಅವರು ಹೂ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದಾರೆ. ಈಗ ಶಿಕ್ಷಕರ ಮೈಸೂರು ವಿಭಾಗದ ಸಂಚಾಲಕರಾಗಿರುವಂತಹ ಶ್ರೀಯುತ ತ್ಯಾಗಂ ಹರೇಕಲ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಳಿನಿ ಮೇಡಮ್ ಅವರು ಹೂ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಈಗಲೇ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಈಗಾಗಲೇ ಹಲವು ರೀತಿಯ ಸ್ಪರ್ಧೆಗಳು ಪ್ರಾರಂಭದ ಹಂತದಲ್ಲಿದ್ದೇವೆ. ಇಲ್ಲಿಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿ ನಾವಿದ್ದೇವೆ. ಕೊನೆಯದಾಗಿ ನಮಸ್ಕಾರ. ಉಳ್ಳಲ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ 2022ನೇ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು BO ಅವರಾದ ಈಶ್ವರ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಅಧ್ಯಾಪಕ ವೃಂದದವರೇ ಹಾಗೂ ಇಲ್ಲಿ ಉಪಸ್ಥಿತಿರುವ ಎಲ್ಲ ಅಧ್ಯಾಪಕರೇ ಮತ್ತು ಬಂಧು ಭಗಿನಿಯರೇ, ಈಗ ಎಲ್ಲ ಅಂದರೆ ನಮ್ಮ ಕನ್ನಡ ಶಾಲೆಗಳಲ್ಲೆಲ್ಲ ಈಗ ಮಕ್ಕಳು ಭಾರಿ ಕಮ್ಮಿ ಆಗಿದ್ದಾರೆ. ನಮ್ಗೆ ಗೊತ್ತಿದೆ, ಭಾರಿ ಕಷ್ಟ ಮಕ್ಕಳನ್ನು ತರುವುದೇ. ಅಂಥ ಶಾಲೆಗಳಿಗೆ ಅಂಥ ಒಂದೊಂದು ಶಾಲೆಯಲ್ಲಿ ಸ್ವಲ್ಪ ಮಕ್ಕಳಿರುವಾಗ ಅಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು ಸ್ಫೂರ್ತಿ ಬರೋದಿಲ್ಲ. ಅದಕ್ಕೆ ಎಲ್ಲವನ್ನು ಒಟ್ಟು ಸೇರಿಕೊಂಡು ಎಲ್ಲ ವಿಷಯದಲ್ಲಿ ಇಲ್ಲಿ ಒಂದು
ನೀವು ಕಾಂಪಿಟಿಷನ್ ಇಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೀರಾ, ಭಾರಿ ಒಳ್ಳೆಯ ಕೆಲಸ. ನಾನು ಈಗ ಬರುವಾಗಲೇ ಒಂದು ಹುಲಿ ವೇಷ ಬಂತು ಅಲ್ಲಿ ಎದುರಿನಲ್ಲಿ ವೇಷ ಹಾಕ್ಕೊಂಡು ಬರ್ತಾರೆ ಮಕ್ಕಳಿಗೆಲ್ಲ, ಭಾರಿ ಗಮ್ಮತ್ತು. ನೀವು ಒಳ್ಳೆ ರೀತಿಯ ಪ್ರೋತ್ಸಾಹವನ್ನು ಅವರು ಕೊಡಬೇಕು. ಭಾರಿ ಕಷ್ಟದ ಮಕ್ಕಳೆಲ್ಲ ಈ ಕನ್ನಡ ಮೀಡಿಯಮಲ್ಲಿ ಕಲಿತಾ ಇದ್ದಾರೆ. ಇದೊಂದು ನಮ್ಮನೆ ನಾವು ಸೇವೆ ಮಾಡಿದಾಗೆ ಸಹ, ನಾವು ಒಂದು ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಮಾಡಿದಾಗೆ, ಅದೇ ರೀತಿ ಮಕ್ಕಳಿಗೆ ಒಳ್ಳೆಯ ರೀತಿಯ ವಿದ್ಯೆಯನ್ನು ಕಲಿಸುವ ಮುಖಾಂತರ ಈ ಸಮಾಜದ ಉತ್ತಮ ಪ್ರಜೆಗಳನ್ನು ಮಾಡುವಲ್ಲಿ ನಿಮ್ಮೆಲ್ಲರ ಪಾತ್ರ ದೊಡ್ಡದು. ನಮಗೆ ಗೊತ್ತಿದೆ, ಶಿಕ್ಷಕರಿಗೆ ಭಾರಿ ಕಷ್ಟ ಇದೆ. ಅಂದರೆ ಈಗ ಮಕ್ಕಳನ್ನು ತರುವಂಥ ಕೆಲಸ ಆಗಬೇಕು, ಒಳ್ಳೆ ರೀತಿಯ ಶಿಕ್ಷಣ ಕೊಡಬೇಕು, ಒಳ್ಳೆ ರೀತಿಯಲ್ಲಿ ನಡೆಸಬೇಕು, ಇದೆಲ್ಲ ಕಷ್ಟದ. ಅದನ್ನೆಲ್ಲ ನೀವು ನಿಭಾಯಿಸ್ತೀರಾ. ನಿಮಗೆಲ್ಲರಿಗೂ ನಮ್ಮ ದಕ್ಷಿಣ ಕನ್ನಡ ತುಳುನಾಡಿನ ದೇವರು ಭಾರಿ ಶಕ್ತಿ, ಅದಕ್ಕೆ ಭಾರಿ ಶಕ್ತಿ ಅಂತ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಅಂಥ ದೇವರೆಲ್ಲರೂ ನಿಮಗೆ ಆಶೀರ್ವಾದ ಇರಲಿ. ಒಳ್ಳೆ ರೀತಿಯ ಈ ಇದನ್ನು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ, ಇದಕ್ಕೆ ಯಶಸ್ಸು ಸಿಕ್ಕಲಿ, ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತೇಳಿ ನಮ್ಮ ತುಳುನಾಡಿನ ಎಲ್ಲ ದೇವರ ಹತ್ರ ಕೈ ಮುಗಿದು ಆಶಿಸ್ತಾ ಶುಭಾಶಯನ್ನು ಕೋರ್ತೇನೆ. ಜೈ. ದಕ್ಷಿಣ ಕನ್ನಡದ ರೋಟರಿ ಕ್ಲಬ್ನ ರಾಜ್ಯಪಾಲರಾದಂತಹ ಶ್ರೀಯುತ ರಾಜಗೋಪಾಲ್ ರೈ ಸರ್ ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ತಾವು ಆಗಮಿಸಿದ್ದೀರಾ. ತಮಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರಾಯಶಃ ಒಂದು 15 ದಿನಗಳಿಂದ ಹೆಗಲಿಗೆ ಹೆಗಲು ಕೊಟ್ಟು ರಾತ್ರಿ ನಿದ್ದೆ ಮಾಡಲಿಲ್ಲ ಮೇಡಮ್. 2 ಗಂಟೆಗೆ ಎದ್ದಿದ್ದಾರೆ. ನಾನು ಎಷ್ಟು ಗಂಟೆಗೆ ಬರಬೇಕು ಅಂತ ಕೇಳಿದೆ. ನಿಮ್ಮ ಟೈಮಿಗೆ ನೀವು ಬನ್ನಿ ಅಂದ್ರು. ಆದ್ರೂ ಕೂಡ ನಾನು ಒಂದು 7:30ಗೆಲ್ಲ ಬಂದಿದ್ದೆ. ಅಷ್ಟೊತ್ತಿಗೆ ಅವರು ರೆಡಿಯಾಗಿ ಎಲ್ಲ ಟಿಪ್ ಟಾಪ್ ಅಲ್ಲಿ ನಿಂತಿದ್ದಾರೆ. ಬಹಳ ಒಂದು ಹುಮ್ಮಸ್ಸು, ಒಂದು ಮದುವೆಯ ಮನೆಯ ವಾತಾವರಣ. ಪ್ರಾಯಶಃ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಬೇಕಾದ್ರೆ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಶ್ರೀಮತಿ ಜಯವಂತಿ ಸೋಲ್ಸ್ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತೆ ಕೂಡ. ಮೇಡಮ್, ನಿಮಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳು. ಹಾಗೂ ಎಲ್ಲ ಗೌರವಾನ್ವಿತ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ತಾವು ಆಗಮಿಸಿದ್ದೀರಾ. ಮುಖ್ಯ ಶಿಕ್ಷಕರ ಅನುಪಸ್ಥಿತಿಯಲ್ಲಿ ಹಿರಿಯ ಮುಖ್ಯ ಶಿಕ್ಷಕರು ಆಗಮಿಸಿದ್ದೀರಾ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಗೌರವಾನ್ವಿತ ತೀರ್ಪುಗಾರರು, ವಿವಿಧ ವಲಯಗಳ ಗುರುಪುರ ಹೋಬಳಿ ಹಾಗೂ ಮಂಗಳೂರು ಹೋಬಳಿಯ ಎಲ್ಲ ತೀರ್ಪುಗಾರರು BO ಸರ್ ಅವರ ಆದೇಶದ ಮೇರೆಗೆ ಕ್ಲಪ್ತ ಸಮಯಕ್ಕೆ ಆಗಮಿಸಿದ್ದೀರಾ. ನಿಮಗೆ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನನ್ನ ಎಲ್ಲ CRP ಶಿಕ್ಷಕ ಮಿತ್ರರು, BRP ಶಿಕ್ಷಕ ಮಿತ್ರರು ಹಾಗೂ ವಿವಿಧ ಶಾಲೆಯಿಂದ ಮಕ್ಕಳನ್ನು ತಯಾರು ಮಾಡಿಕೊಂಡು ಆಗಮಿಸಿದಂತ ಸಂಘಟಕರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಅವರ ಸಹಾಯಕಾರವನ್ನು ನಾವು ನೆನಪಿಸಿಕೊಂಡು ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ವಂದನೆಗಳು ಅವಕಾಶಕ್ಕಾಗಿ. ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾತ್ ತೇ ಮೇ ಯುಕ್ತತಮಾ ಮತಃ. ಯೇ ತ್ವಕ್ಷರಮನಿರ್ದೇಶ್ಯ ಮವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಕ್ಲೇಶೋಧಿಕರಸ್ತೇಷಾಮವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವಾಬ್ಧಿರವಾಪ್ಯತೆ. ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಮಯ್ಯೇವ ಮನ ಅಧ್ಯಸ್ತ್ವ ಮಯಿ ಬುದ್ಧಿ ನಿವೇಶಯ ನಿವಸಿ ಮಯ್ಯೇವ ಆತ ಊರ್ಧ್ವಂ ನ ಸಂಶಯಃ. ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿ ಚಾಪ್ತುಂ ಧನಂಜಯ. ಅಭ್ಯಾಸೇಪ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಅಥೈತದಸ್ಯ ಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ
सर्वकर्मफलत्यागं ततः कुरु यतात्मवान् श्रेयो हि ज्ञानमभ्यास ज्ञानध्यानं विशिष्यते ध्यानात् कर्मफलत्याग गच्छन्तीरनन्तरम् अद्वैष्टा सर्वभूतानां मैत्रः करुण एव च निर्ममो निरहङ्कारः समदुःखसुखक्षमिः सन्तुष्टः सततं योगी यतात्मा दृढनिश्चयः मय्यर्पितमनो बुद्धिर्यो मद्भक्तः स मे प्रियः यस्मान्नो द्विजते लोको लोको नो द्विजते च यः हर्षामर्षभयोद्वेगैर्मुक्तो यः स च मे प्रियः। तदप्याशक्तोऽसि कुर्त्वं मद्य योगमाश्रितः सर्वकर्मफलत्यागं ततः कुरु यतात्मवान् श्रेयो हि ज्ञानमभ्यासा ज्ञानाज्ञं ज्ञानं विशिष्टते ज्ञानात् कर्मफलत्याग त्यागाञ्चान्तिरनन्तरम् अद्वेष्टा सर्वभूतानां मैत्रः करुण एव च निर्ममो निरहङ्कारः समदुःखः सुखाक्षः सन्तुष्टः सततं योगी यतात्मा दृढनिश्चयः मय्यार्पितमनो बुद्धिर्यो मद्भक्तः स मे प्रियः यस्मान्नो द्विजते लोको लोको न द्विजते च यः हर्षामर्षभयोद्वेगै मुक्तो यः स मे प्रियः। अर्जुन उवाच एवं सततयुक्ता ये भक्ता स्वां पर्युपासते ये चाप्यक्षरमव्यक्तं तेषां के योगवित्तमः। श्रीभगवानुवाच मय्यावेश्य मनो ये वां नित्ययुक्त उपासते श्रद्धया परयोपेतास्ते मे युक्ततमा मतः ये त्वक्षरमनिर्देशमव्यक्तं पर्युपासते सर्वत्र गमचिन्त्यं च कूटस्थमचलं ध्रुवम् सन्नियं मय्येन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रतः क्लेशोऽधिकतरक्तेषामव्यक्तासक्तचेतसाम् अव्यक्ता हि गतिदुर्गं देहवद्भिरव्याप्यते ये तु सर्वाणि कर्माणि मयि सन्न्यस्य मत्परः अनन्यैनैव योगेन ध्यायन्त उपासते तेषामहं समुद्धार्ता मृत्युसंसारसागरात् भवामि न चिरात्वार्ता मय्यावेशितचेतसां मय्येव मनदस्व मयि बुद्धिं निवेशय निवसिष्यसि मय्येव अत ऊर्ध्वं न संशयः। अत चित्तं समादातुं न शक्नोषि मयि स्थिरम् अभ्यासयोगेन ततो मामिस्थाप्तु धनञ्जय अभ्यासेऽप्यसमर्थोऽसि मत्कर्म परमो भव मदर्थमपि कर्माणि कुर्वं निस्सिद्धिमवाप्स्यसि अतैतदप्यशक्तोऽसि कर्तुं मद्योगमाश्रितः सर्वकर्मफलत्यागं ततः कुरु यतात्मवान् श्रेयो हि ज्ञानमभ्यासज्ञानध्यानं विशिष्यते ध्यानात् कर्मफलत्यागस्य गच्छातिरनन्तरम् अद्वैष्ट सर्वभूतानां मैत्रः करुणा एव च निर्ममो निरहङ्कार समदुःखसुखं क्षमी सन्तुष्ट सततं योगी यतात्मदृढनिश्चय
मय्यर्पितमनोबुद्धिर्यो मद्भक्तः स मे प्रिया यस्मान्नो द्विजते लोको लोकोन्नो द्विजते च या हर्षमर्षभयोद्वेगै मुक्तो य स च मे प्रिया। ॐ परमात्मने नमः। श्रीमद्भगवद्गीता अथ द्वादशोऽध्याय भक्तियोगा। एवं सततयुक्ताये भक्त्वा स्वं पर्युपासते ये चाप्यक्षरमव्यक्तं तेषां के योगवित्तमः। श्रीभगवानुवाच मय्यावेशे मनो येऽयं नित्य उक्ता उपासते श्रद्धया पर्योपेतस्ते मे युक्तमत्वः। एत्वाक्षरमन्यनिर्देशम् अव्यक्तं पर्युपासते सर्वत्र ग्रमचित्यं च कूटस्थमचलं ध्रुवम् सन्नियोमैद्रियग्रं सर्वत्र समबुद्धया ते प्राप्नुवन्ति मामेव सर्वभूतहिते रतः। क्लेशोऽधिकरस्तेषा अव्यक्तं हि गतिदुर्गहं देहमद्विरप्यते एतो सर्वाणि कर्माणि मयि सन्न्यस्य मत्वराः नन्येवा योगेन ध्यान्ता उपासते। ॐ श्री परमात्मने नमः। श्रीमद्भगवद्गीता अथ द्वादशोऽध्यायः। अर्जुन उवाच एवं सततयुक्ताये भक्ता स्वां पर्युपासते ये चाप्यक्षरमव्यक्तं तेषां के योगवित्तमाः। श्रीभगवानुवाच मय्यावेश्य मनो ये मां नित्ययुक्ता उपासते श्रद्धया परयोपेताः ते मे युक्ततमा मताः। ये त्वक्षरमनिर्देश्यम् अव्यक्तं पर्युपासते सर्वत्र गमचिन्त्यं च कूटस्थमचलं ध्रुवम् सन्नियम्येन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रताः। क्लेशोऽधिकतरस्तेषाम् अव्यक्तासक्तचेतसाम् अव्यक्ता हि गतिर्दुर्गं देहवद्भिरवाप्यते। ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते तेषामहं समुद्धर्ता मृत्युसंसारसागरात् भवामि न चिरात् पार्थ मय्यावेशितचेतसाम् मय्येव मन आदत्स्व मयि बुद्धिं निवेशय निवसिष्यसि मय्येव अत ऊर्ध्वं न संशयः। अत चित्तं समाधातुं न शक्नोषि मयि स्थिरम् अभ्यासयोगेन ततो मामिच्छाप्तुं धनञ्जय। अभ्यासेऽप्यसमर्थोऽसि मत्कर्म परमो भव मदर्थमपि कर्माणि कुर्वन् सिद्धिमवाप्स्यसि। अथैतदप्यशक्तोऽसि कर्तुं मद्योगमाश्रितः सर्वकर्मफलत्यागं ततः कुरु यतात्मवान्। श्रेयो हि ज्ञानमभ्यासा ध्यानात् ध्यानं विशिष्यते ध्यानात् कर्मफलत्यागः त्यागात् शान्तिरनन्तरम्। अद्वेष्टा सर्वभूतानां मैत्रः करुणा एव च।
ಆಟಗಳಿಗೆ ಹೋಗ್ತೇವೆ, ಅಲ್ಲಿ ಪಾಠ ಯಾಗಪ್ಪ ಪಾಠ ಆಗ್ತಾ ಇರ್ತದೆ, ನಾವು ಆಟ ಆಡುವ ಆಟಗಳಿಗೆ ಹೋಗ್ತೇವೆ. ಆದ್ರೆ ಇಲ್ಲಿ ಕ್ಲಾಸಲ್ಲಿ ಬಂದ್ ಮಾಡಿದ್ರೆ ಅಲ್ಲೇ ಇರ್ಬೇಕು, ಆ ಟೀಚರ್ ಅಲ್ಲೇ ನೋಡ್ತಾ ಇರ್ತಾರೆ, ಈಗ ಅಲ್ಲಿ ನೋಡ್ತಾ ಇರ್ತೇವೆ. ಆದ್ರೆ ಇನ್ನೊಂದೇನಂದ್ರೆ ಈಗ ಈ ತುಂಬಾ ಕೆಟ್ಟ ಕೆಟ್ಟ ಆಟಗಳು ಬಂದಿದೆ, ಫ್ರೀ ಫೈರ್, ಪಬ್ಜಿ ಇಂಥದೆಲ್ಲ ಬಂದಿದೆ. ನಾನೇ ಆಟ ಆಡಿದ್ದೇನೆ, ಅಪ್ಪ ಇದು ಮೊಬೈಲ್ ಸಿಕ್ಕಿತ್ತು ಚಾನ್ಸ್ ಅಪ್ಪ ಆಟ ಆಡುವ ಅಂತ ಆಟ ಆಡಿದ್ದೇನೆ. ಆಟ ಆಡುವಾಗ ಖಾಲಿ ಆಟಲಿಕ್ಕೆ ಆಗ್ತದ, ಅದರಲ್ಲಿ ಬರ್ತದೆ 500 ರೂಪಾಯಿಗೆ 1,000 ಡೈಮಂಡ್. ಅಮ್ಮನ ಹತ್ರ ಮೆಲ್ಲತ್ತಿಗೆ ಹೇಳ್ಬೇಕು, ನನಗೆ ಹೇಳಿದೆ ಅಪ್ಪ ಮಾಡಿದೆ. ಅಮ್ಮ ಹೇಳಿದ್ರು ನನ್ನ ಮಗ ಹುಷಾರು, ನನ್ನ ಮಗ ಆನ್ಲೈನ್ ಕ್ಲಾಸ್ ಹೋಗ್ತಿದ್ದೇನೆ, ಅಮ್ಮನಿಗೆ ಏನು ಗೊತ್ತು, ನಾನು ಅಲ್ಲಿ ಹೋಗಿ ಡೈಮಂಡ್ ತೆಗೆದು ಆಟ ಆಡ್ತಾ ಇರ್ತೇನೆ. ಆಟ ಆಡಿದಪ್ಪ, ಆಟ ಆಡಿ ಅದ ಬಂದು ಯಾವಾಗ ಕೊರೋನಾ ಮುಗಿದು ಶಾಲೆ ಶುರು ಆಯ್ತು ಅವತ್ತು ಬಂತು. ಯಪ್ಪಾ ಮುಂಚೆ ಎಷ್ಟು ನಾನೊಂದು ಜಾಸ್ತಿ ರ್ಯಾಂಕ್ ಅಂತ ನಾನು ಹೇಳಲ್ಲ, ನಾನೊಂದು 80 ಮಾರ್ಕಿನಲ್ಲಿ 40 ತೆಗೆಯೋನಷ್ಟು ಇದೆ. ಆದ್ರೆ ಈ ಕೊರೋನಾ ಬಂದು ಹೋದ್ಮೇಲೆ 40ರಲ್ಲಿ 2 ಮಾರ್ಕ್ ಸಿಗ್ಲಿಲ್ಲ. ಸತ್ಯ ಹೇಳ್ತೇನೆ, ನಾನು ಫ್ರೀ ಆಗಿ ಹೇಳ್ತಿದ್ದೇನೆ, ನಂಗೆ 2 ಸಿಗ್ತೇ ಇಲ್ಲ. ನಂಗೆ ಆಗ್ತದೆ ಇಷ್ಟು ಖಾಲಿ ಅವನು ಇನ್ನೂ ಎಂತ. ಈಗ ಫುಲ್ ಮೈಂಡ್ ಹೋಗಿದೆ, ಯಾಕೆಂದ್ರೆ ಈ ಆನ್ಲೈನ್ ಕ್ಲಾಸ್ ತುಂಬಾ ದುಷ್ಪರಿಣಾಮ ಅಂದ್ರೆ ದುಷ್ಪರಿಣಾಮ. ಗೌರ್ಮೆಂಟ್ ನವರೇ ಹೇಳಿದ್ರು, ಇದು ಮೊಬೈಲ್ ಯೂಸ್ ಮಾಡಬೇಡಿ, ಮೊಬೈಲ್ ಯೂಸ್ ಮಾಡಬೇಡಿ, ಅವರೇ ಮೊಬೈಲ್ ತೆಗಲಿಕ್ಕೆ ಅಂತ ಹೇಳಿದ್ದಾರೆ. ಇದೆಲ್ಲ ಸರಿಯಾ? ನಾನು ಇದನ್ನು ವಿರೋಧಿಸ್ತೇನೆ. ಈ ಆನ್ಲೈನ್ ಶಿಕ್ಷಣವು ಅಂತರ್ಜಾಲದಿಂದ ಒಂದು ದೂರ ಶಿಕ್ಷಣದ ಒಂದು ರೂಪವಾಗಿದೆ. ಇದನ್ನು ಈ ಲರ್ನಿಂಗ್, ಡಿಜಿಟಲ್ ಕಲಿಕೆ ಹಾಗೂ ಆನ್ಲೈನ್ ಕಲಿಕೆ ಎಂದು ವಿವಿಧ ರೀತಿಯಲ್ಲಿ ಕರೆಯುತ್ತಾರೆ. ಈ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದ ನಮ್ಮ ಶಿಕ್ಷಣ ಇಲಾಖೆಯು ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಲು ನಿರ್ಧರಿಸಿದರು. ಆದರೆ ಆನ್ಲೈನ್ ತರಗತಿಗಳು ಮತ್ತು ಸಾಂಪ್ರದಾಯಿಕ ತರಗತಿಗಳ ಬದಲಾವಣೆಯಿಂದ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಶಿಕ್ಷಣ ಉದ್ಯಮಗಳಿಗೆ ವಿವಿಧ ಅನುಕೂಲಗಳು ಹಾಗೂ ಅನಾನುಕೂಲಗಳು